ಉಳ್ಳಾಲ ಮುಗವೀರ ಪಟ್ನಡು ಈಜುಗಾರರ ಸಂಘ ಸ್ಥಾಪಿಸಾದು ದಿಂಜ ಜನಕ್ಲೆನ ಜೀವವರಿಪಾಯಿನ ಉಳ್ಳಾಲ ಜೀವರಕ್ಷಕ ಈಜುಗಾರರ ಸಂಘದ ಅಧ್ಯಕ್ಷರು ಮೋಹನ್ ಪುತ್ರನ್ ಒಂತೆ ಕಾಲದ ಅಸೌಖ್ಯರ್ದು ಸೋಮವಾರ ಪುಲ್ಯಕಾಲಗು ವಿಧಿವಶರಾತಿರು ಇವೆನ್ನ ಅಗಲುವಿಕೆಗೂ ಶಾಸಕರು ಶ್ರೀ ಯುಟಿ ಖಾದರ್ ಸಂತಾಪನ್ ಸೂಚಿಸಿದರು. ನಮ್ಮೆಲ್ಲರ ಆತ್ಮೀಯ ಮಿತ್ರರು ಮತ್ತು ಉಳ್ಳಾಲದಲ್ಲಿ ಈಜುಗಾರ ತಂಡ ಸ್ಥಾಪಿಸಿ ಆ ಒಂದು ವಿಶೇಷವಾದ ಆ ಸರ್ವರ ಪ್ರಾಣ ಉಳಿಸಿದಂಥ ಮೋಹನ್ ಪುತ್ರನ್ ಅವರು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಬಹುಶಃ ಈಜುಗಾರ ತಂಡ ಅವತ್ತಿನ ಕಾಲದಲ್ಲಿ ಇವತ್ತು ಅಲ್ಲಿಗೆ ಬಂದ ಪ್ರವಾಸಿಗರು, ದರ್ಗಾ ಸಮಿತಿಗೆ ಬರುವಂಥ ಯಾತ್ರಾರ್ಥಿಗಳು ಮತ್ತು ಇಲ್ಲಿದ್ದ ಜನಸಾಮಾನ್ಯರನ್ನು ಇವತ್ತು ಯಾರು ಬಹುಶಃ ಕಡಲಲ್ಲಿ ಈಜಾಡಲಿಕ್ಕೆ ಹೋಗಿ ತಮ್ಮ ಜೀವನ ಕಲಿಯುವ ಪರಿಸ್ಥಿತಿ ಬಾಲನು ಇವತ್ತು ಜೀವ ರಕ್ಷಣೆ ಮಾಡಿದ್ದಾರೆ ಮತ್ತು ಕುಟುಂಬವನ್ನು ಕೂಡ ಉಳಿಸಿದ್ದಾರೆ. ಅದರ ಜೊತೆಗೆ ಯಾರು ಇವತ್ತು ತೀರಿ ಹೋದ ಸಂದರ್ಭದಲ್ಲಿ ಅವರ ಮಹತ್ವದೇವನು ಕೂಡ ಸಿಕ್ಕಿಸಿ ಗೌರವ ಅಂತಕ್ಕೆ ಮಾಡಲಿಕ್ಕೆ ಸಾಕು ಕೊಟ್ಟವರು ಇವತ್ತು ನಮ್ಮ ಅಗಲಿದ್ದು ನಮಗೆ ಅತ್ಯಂತ ನೋವಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಅವರ ಅಗಲಿಕ್ಕೆ ನೋವನ್ನು ತರೋ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ.